ತಮಿಳಿನ ಮೊದಲ ಡ್ರೀಮ್ ಗರ್ಲ್ ನಟಿ ರಾಜಕುಮಾರಿ ಬಗೆಗೆ ಕೊಲ್ಲುವ ಕಣ್ಣುಗಳ ಹುಡುಗಿ ಎಂದು ಪತ್ರಿಕೆಗಳು ಬರೆದಿದ್ದವು. 1941 ಕಚಾ ದೇವಾಯಾನಿಯಿಂದ 1964ರ ವಾನಂಪಾಡಿಯವರೆಗೆ ಆಕೆ ನಾಯಕಿಯಾಗಿ ನಟಿಸಿದ್ರು. ತಮಿಳಿನ ಮೊದಲ ಎರಡನೆಯ ಹಂತದ ಖ್ಯಾತ ನಟರಾದ ತ್ಯಾಗರಾಜ್ ಭಾಗವತರ್, ಪಿ.ಯು. ಚಿನ್ನಪ್ಪ, ಟಿ ಆರ್ ಮಹಾಲಿಂಗಂ, ಎಂಜಿಆರ್, ಶಿವಾಜಿ ಗಣೇಶನ್ ಜೊತೆಗೆ ನಟಿಸಿದ್ದಾರೆ. ಖ್ಯಾತಿಯ ಉಚ್ಚಘಟ್ಟದಲ್ಲಿದ್ದಾಗ ಪುದುಕೋಟೈ ಅರಸು ಮದುವೆಯಾಗಲು ಬಯಸಿದ. ರಾಜಕುಮಾರಿ ತಿರಸ್ಕರಿಸಿದ್ರು. ಅಣ್ಣ ನಿರ್ದೇಶಕ ರಾಮಣ್ಣ ಪತ್ತೆದಾರರನ್ನ ಬಿಟ್ಟಾಗ ಕಾರು ಚಾಲಕ ಪ್ರಿಯೆ ಆಗಿದ್ದಳು ರಾಜಕುಮಾರಿ. ಮನೆಯವರು ಆತನನ್ನ ಒದ್ದು ಓಡಿಸಿದ ಮೇಲೆ ಮದುವೆಯಾಗಲಾರೆ ಎಂಬ ತೀರ್ಮಾನವನ್ನ ತೆಗೆದುಕೊಂಡು ಹಾಕಿಯೇ ಉಳಿದರು. ಬಾಲಕಿ ರಾಜಯ್ಯನ ನಿರ್ದೇಶಕ ಸುಬ್ರಹ್ಮಣ್ಯಂಗೆ ಪರಿಚಯಿಸಿದ್ದು ನಟಿ ಧನಲಕ್ಷ್ಮಿ. ಅವರ ಮಗಳು ಡ್ಯಾನ್ಸರ್ ಜ್ಯೋತಿಲಕ್ಷ್ಮಿ, ಇವರ ಮಗಳು ನಟಿ ಜ್ಯೋತಿ ಮೀನಾ. ಸುಬ್ರಹ್ಮಣ್ಯಂ ತಮ್ಮ ಭಕ್ತ ಪ್ರಹ್ಲಾದ್ನಲ್ಲಿ 1942ರ ರಾಜಕುಮಾರ್ ಕುಟುಂಬದ ಎಲ್ಲ ಸಣ್ಣ ಪಾತ್ರಗಳಲ್ಲಿ ನಟಿಸಲು ಮೊದಲ ಅವಕಾಶ ನೀಡಿದವರಾಗಿದ್ದಾರೆ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru.